KA20 ನೋಂದಾವಣಿಯ ವಾಹನಗಳಿಗೆ ವಾಹನ ಚಾಲಕರಿಗೆ ಸಾಸ್ತಾನ ಟೋಲ್ ಕೇಂದ್ರದಲ್ಲಿ ರಕ್ಷಣೆ ಕೋರಿ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಕಾಲ್ನಡಿಗೆಯ ಮೂಲಕ ಕೋಟಾ ಪೊಲೀಸ್ ಠಾಣೆಗೆ ತೆರಳಿ ಮನವಿಯನ್ನ ಸಲ್ಲಿಸಿತು. ಭಾನುವಾರ ಬೆಳಿಗ್ಗೆ ಸಾಸ್ತಾನ ಶಿವಕೃಪಾ ಕಲ್ಯಾಣ ಮಂಟಪದಿಂದ ಕೋಟಾ ಪೊಲೀಸ್ ಠಾಣೆಯ ತನಕ ಸುಮಾರು 7 ಕಿಲೋಮೀಟರ್ಗೂ ಅಧಿಕ ದೂರ ಕಾಲ್ನಡಿಗೆ ಜಾಥಾ ಮೂಲಕ ಸಾಗಿ ಬಂದ ಪ್ರತಿಭಟನಾಕಾರರು ನವಯುಗ ಕಂಪನಿಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ನವಯುಗ ಕಂಪನಿಯವರಿಂದ ತಮಗೆ ಯಾವುದೇ ರೀತಿಯ ದೌರ್ಜನ್ಯ ನಡೆಯದಂತೆ ಮಂಡಿಯೂರಿ ಮನವಿ ಮಾಡಿಕೊಂಡ ಪ್ರತಿಭಟನಾಕಾರರು ಕೋಟಾ ವೃತ್ತ ನಿರೀಕ್ಷಕ ಶ್ರೀಕಾಂತ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಅಧ್ಯಕ್ಷ ಪ್ರತಾಪ್ ಶೆಟ್ಟಿ ಅವರು ಕಳೆದ 3 ವರ್ಷಗಳಿಂದ KA20 ವಾಹನಗಳಿಗೆ ವಿನಾಯಿತಿ ನೀಡಬೇಕೆಂದು ಹೋರಾಟ ಮಾಡುತ್ತಾ ಬಂದಿದ್ದೇವೆ. 26ರಿಂದ ಸ್ಥಳೀಯ ವಾಹನಗಳಿಗೂ ನವಯುಗ ಕಂಪನಿ ಟೋಲ್ ಸಂಗ್ರಹ ಮಾಡುವುದಾಗಿ ಪ್ರಕಟಿಸಿತು. ಈ ಬಗ್ಗೆ ಜಿಲ್ಲಾಧಿಕಾರಿಯವರಲ್ಲಿ ಮನವಿ ಮಾಡಿಕೊಂಡ ಬಳಿಕ 28ರಂದು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಗೂ ಮುನ್ನ ಟೋಲ್ ಸಂಗ್ರಹ ಮಾಡುವುದಿಲ್ಲವೆಂದು ಜಿಲ್ಲಾಧಿಕಾರಿಯವರು ಭರವಸೆಯನ್ನ ನೀಡಿದ್ರು. ಆದರೆ ಇದೀಗ 28ರಂದು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ಮುಂದೂಡಲಾಗಿದೆ. ಹೀಗಾಗಿ 26ಕ್ಕೆ ಸ್ಥಳೀಯ ವಾಹನ ಚಾಲಕರಿಗೆ ಟೋಲ್ ವಸೂಲಿ ಮಾಡುವ ಹುನ್ನಾರ ನಡೆಯುತ್ತಿದ್ದು, ಮುಂದೇನಾದರೂ ಅನಾಹುತಗಳು ನಡೆಯದಂತೆ ನಮಗೆ ನವಯುಗ ಕಂಪನಿಯವರಿಂದ ರಕ್ಷಣೆ ಕೋರಿ ಕೋಟಾ ಪೊಲೀಸರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ನವಯುಗದವರು ನಿಮ್ಗೆ ಗೊತ್ತಿರುವ ಹಾಗೆ ಗೆಜೆಟ್ ನೋಟಿಫಿಕೇಶನ್ ಪೇಪರ್ನಲ್ಲಿ ಪಬ್ಲಿಸಿಟಿ ಮಾಡಿ 26ರಿಂದ ನಾವು ಎಲ್ಲರಿಗೂ ಕೂಡ ಲೋಕಲ್ ಮತ್ತು ಉಡುಪಿ ಜಿಲ್ಲೆ ಎಲ್ಲರಿಗೂ ಕೂಡ ಟೋಲನ್ನು ತಗೊಳ್ತೇವೆ ಅಂತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆ ಪ್ರಕಾರ ನಾವು ಸ್ಥಳೀಯರು ನಾವು ಯಾವುದೇ ಕಾರಣಕ್ಕೆ ಮೊದಲೇ ಹೇಳಿದ ಹಾಗೆ ಕಾಮಗಾರಿ ಕಂಪ್ಲೀಟ್ ಆಗದೆ ನಾವು ಕೊಡುವುದಿಲ್ಲ ಅಂತ ಹೇಳುವ ತೀರ್ಮಾನಕ್ಕೆ ಬಂದಿತ್ತು. ಈಗಲೂ ಕೂಡ ಸ್ಥಳೀಯವಾದ ನಾವು ಯಾವುದೇ ಕಾರಣಕ್ಕೆ ಟೋಲನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ಮನೆಯಿಂದ ಪೇಟೆಗೆ ಹೋಗುವಂಥದ್ದು ಅಥವಾ ಅಂಗಡಿಯಿಂದ ಮನೆಗೆ ಹೋಗುವಂಥ ಸನ್ನಿವೇಶಗಳು ಇರುವಂಥದ್ದು, ಮಾರ್ಕೆಟ್ನ ಮಧ್ಯದಲ್ಲಿ ಇರುವಂಥ ಟೋಲ್ನಲ್ಲಿ ನಾವು ಕಟ್ಟಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅದರಿಂದ ನಾವು ಯಾವುದೇ ಕಾರಣಕ್ಕೆ ನಾವು ಸಾಸ್ತಾನ ಟೋಲ್ನಲ್ಲಿ ಟೋಲನ್ನು ಕಟ್ಟದೆ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಪೊಲೀಸರಿಗೆ ಮನವಿ ಸಲ್ಲಿಸಿದ ಬಳಿಕ ಸಭೆ ನಡೆಸಿದ ಪ್ರತಿಭಟನಾಕಾರರು ಮುಂದಿನ ಹೋರಾಟದ ರೂಪರೇಷೆಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಒಂದು ವೇಳೆ ನವಯುಗ ಕಂಪನಿ ಸೋಮವಾರವೇ ಶುಲ್ಕ ವಸೂಲಿಗೆ ಮುಂದಾದರೆ ಸೋಮವಾರವೇ ಪ್ರತಿಭಟನೆ ನಡೆಸುವುದಾಗಿ ತೀರ್ಮಾನಿಸಿದ್ರು. ಈ ಸಂದರ್ಭ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿಯ ಕಾರ್ಯದರ್ಶಿ ವಿಠಲ್ ಪೂಜಾರಿ, ಕಾನೂನು ಸಲಹೆಗಾರ ಶ್ಯಾಮ್ ಸುಂದರ್ ನಾಯ್ರಿ, ಜಿಲ್ಲಾ ಪಂಚಾಯತ್ ಸದಸ್ಯ ರಾಘವೇಂದ್ರ ಕಾಂಚನ್, ಶ್ರೀನಿವಾಸ್ ಪೂಜಾರಿ, ಸಂಜೀವ ದಿವಾಡಿಕ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.